JDS ಮುಖಂಡರು, ಹೊಳೆನರಸೀಪುರದ ಶಾಸಕರು, ಮಾಜಿ ಸಚಿವರು ಆಗಿರುವಂತಹ HD ರೇವಣ್ಣ ಅವರಿಗೆ ನಮ್ಮ ಜೊತೆಗಿದ್ದಾರೆ. ಸರ್, ನಿಮ್ಮ ಊರಿನಲ್ಲಿ ನಮ್ಮೂರಿನ ಕಂಬಳದ ಕೋಣಗಳಿಗೆ ಒಂದು ವಿರಾಮವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದೀರಿ. ಸರ್, ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ಏನು ಅನ್ಸುತ್ತೆ? ಕಂಬಳದ ಬಗ್ಗೆ ನಿಮಗೆ ಎಷ್ಟು ಪ್ರೀತಿ? ಈಗ ಕಂಬಳ ಕರಾವಳಿ ಪ್ರದೇಶದ ಕಂಬಳ ಸುಮಾರು 800-900 ವರ್ಷದ ಇತಿಹಾಸ ಇದೆ. 800-900 ವರ್ಷದ ಇತಿಹಾಸನ ಇನ್ನೂ ನಮ್ಮ ಸಂಸ್ಕೃತಿನ ಕರಾವಳಿ ಪ್ರದೇಶದ ಜನತೆ ಇವತ್ತು ಅದನ್ನು ಮುಂದುವರಿಸ್ಕೊಂಬಂದಿರೋದು ಒಂದು ಸಂತೋಷದ ಸಂಗತಿಯನ್ನು, ಹಳೆಯ ಸಂಸ್ಕೃತಿಯನ್ನು. ಇವತ್ತು ಪ್ರಕಾಶ್ ಶೆಟ್ಟರು ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಇಂಥ ಒಂದು ಕಂಬಳನ್ನು ಕರಾವಳಿಯಿಂದ ಬೆಂಗಳೂರು ನಗರದಲ್ಲಿ, ಅದು ಬೆಂಗಳೂರು ನಗರ ಒಂದು ವಿಶ್ವದ ಕೇಂದ್ರ ಅಂತ ಬರ್ತಾಯಿದೆ. ಆ ಬೆಂಗಳೂರು ನಗರದಲ್ಲಿ ಇವತ್ತು ಕಂಬಳನ ಇಡೀ ರಾಷ್ಟ್ರಕ್ಕೆ ಒಂದು ಬಿಂಬಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಪ್ರಕಾಶ್ ಶೆಟ್ಟರು ಅವರ ಸಂಘದ ಎಲ್ಲ ಇದಕ್ಕೆ ಯಾರ್ಯಾರು ಸದಸ್ಯರಿದ್ದಾರೆ ಅವರೆಲ್ಲ ಮಾಡಿದ್ದಾರೆ. ಅದಕ್ಕೆ ನಾನು ಅವರಿಗೆ ಶುಭವನ್ನು ಕೋರಿಸ್ತೀನಿ ಕಂಬಳದ ಪರವಾಗಿ. ಇದೇ ರೀತಿ ಸಂಸ್ಕೃತಿನ ಉಳಿಸ್ಬೇಕು. ಇದಕ್ಕೆ ಸರ್ಕಾರ ನೆರವು ಕೊಡಬೇಕಾಗುತ್ತೆ. ಏಕೆಂದರೆ ಹಳೆ ಸಂಸ್ಕೃತಿನ ಉಳಿಸ್ಬೇಕು. ಸಂಸ್ಕೃತಿ ಮತ್ತು ಏನು ಕ್ರೀಡೆಗಳನ್ನ ಉಳಿಸುವಂಥ ಕೆಲಸ ಸರ್ಕಾರ ಮಾಡಬೇಕು. ಕನಿಷ್ಠ ಕಂಬಳಕ್ಕೆ ಈಗ ಹಿಂದೆ 5 ಲಕ್ಷ ಕೊಡ್ತಾಯಿದ್ರು, 2-3 ವರ್ಷದ ಹಿಂದೆ ಮಾಡ್ತಾಯಿದ್ದಾರೆ ಅಂತ ಕೇಳಿ. ಕನಿಷ್ಠ 25 ಲಕ್ಷ ಕೊಡಬೇಕು. ಮಾಲೀಕರಿಗೂ ಏನು ಖರ್ಚಾಗುತ್ತೆ ಒಂದು ವರ್ಷಕ್ಕೆ 50% ಹಣನ ಕೊಡಬೇಕು ಅಂತ ನಾನು ಸರ್ಕಾರನ ಒತ್ತಾಯ ಮಾಡಿ. ಓಕೆ ಸರ್, ಕಂಬಳದ ಬಗ್ಗೆ ಈಗ ಎಲ್ಲ ಕೋಣಗಳನ್ನು ಇಲ್ಲಿ ಹಾಸನದ ಯುವಕರು ನೋಡ್ತಾ ಇದ್ರು. ಹಾಸನದ ಯುವಕರ ಹತ್ರ ನಾವು ಮಾತಾಡಿಸಿದ್ವಿ. ಅವ್ರು ಹೇಳ್ತಾರೆ ನಿಮ್ಮ ನೇತೃತ್ವದಲ್ಲಿ ಇಲ್ಲಿ ಒಂದು ಕಂಬಳ ಆಗಬೇಕು ಅಂತ. ಅದನ್ನು ನೋಡೋಣ. ಮುಂದಿನ ದಿನದಲ್ಲಿ ಪ್ರಕಾಶ್ ಶೆಟ್ಟರು ಮತ್ತು ಆ ಭಾಗದ ಎಲ್ಲ ನಮ್ಮ ಹಿರಿಯರನ್ನೆಲ್ಲ ಕೇಳಿ ಮಾತಾಡ್ತೀನಿ. ಪ್ರಕಾಶ್ ಶೆಟ್ಟರನ್ನ ನಾನು ಅಪ್ರಿಷಿಯೇಟ್ ಯಾಕೆ ಅಂದರೆ ಉದ್ಯಮದ ಜೊತೆಗೆ ಬರೀ ಉದ್ಯಮದಲ್ಲೇ ಲಾಭ ಮಾಡಬೇಕು ಅಲ್ಲ, ಕ್ರೀಡೆನೂ ಉಳಿಸ್ಬೇಕು, ಕರಾವಳಿ ಸಂಸ್ಕೃತಿನೂ ಉಳಿಸ್ಬೇಕು ಅನ್ನೋ ಒಂದು ಅವ್ರ ಭಾವನೆ ಇದೆಯಲ್ಲ, ಅದನ್ನು ಯಾವ ರೀತಿ ಹೇಳಬೇಕು ಅನ್ನೋದು ನನಗೆ ಆಗ್ತಾಯಿಲ್ಲ. ಓಕೆ, ಧನ್ಯವಾದ ಸರ್. ಇದು ರೇವಣ್ಣ ಅವರ ಮಾತು. ಕರಾವಳಿಯ ಸಂಸ್ಕೃತಿಯನ್ನು ಉಳಿಸುವಂಥ ನಿಟ್ಟಿನಲ್ಲಿ ಕಂಬಳವನ್ನು ಉಳಿಸಬೇಕಾದಂಥ ಅಗತ್ಯತೆ ಇದೆ ಅನ್ನುವಂಥದ್ದನ್ನು ರೇವಣ್ಣ ಅವರು ಹೇಳಿದರು. ಸುದ್ದಿ ನ್ಯೂಸ್ ಹಾಸನ. ಧನ್ವಂತರಿ ಕ್ಲಿನಿಕಲ್ ಲ್ಯಾಬೊರೇಟರಿ ಪುತ್ತೂರು 2004ರಿಂದ ಪ್ರಯೋಗಾಲಯ ಕ್ಷೇತ್ರದಲ್ಲಿ ವಿಶ್ವಾಸಾರ್ಹ ಸೇವೆ. ಪುತ್ತೂರಿನ ಏಕೈಕ ಸಂಪೂರ್ಣ ಸ್ವಯಂ ಚಾಲಿತ ರಕ್ತ ತಪಾಸಣಾ ಕೇಂದ್ರ. 500ಕ್ಕೂ ಹೆಚ್ಚು ವಿಧದ ತಪಾಸಣಾ ಸೌಲಭ್ಯಗಳು, 25ಕ್ಕೂ ಅಧಿಕ ರಕ್ತ ಪರೀಕ್ಷೆ ಪ್ಯಾಕೇಜ್ಗಳು, ಮನೆ ಬಾಗಿಲಿನಿಂದಲೇ ಸ್ಯಾಂಪಲ್ ಕಲೆಕ್ಷನ್ ಸೌಲಭ್ಯ, ತ್ವರಿತ ಖಚಿತ ಫಲಿತಾಂಶಕ್ಕಾಗಿ ಅತ್ಯಾಧುನಿಕ ಲ್ಯಾಬ್ ಉಪಕರಣಗಳು, ಇಮೇಲ್ SMS ಅಲರ್ಟ್ ಮೂಲಕ ರಿಪೋರ್ಟ್ ವ್ಯವಸ್ಥೆ, ನಿಖರ ಪಾರದರ್ಶಕ ರಕ್ತ ಪರೀಕ್ಷಾ ಫಲಿತಾಂಶಗಳಿಗೆ ಭೇಟಿ ನೀಡಿ. ಧನ್ವಂತರಿ ಕ್ಲಿನಿಕಲ್ ಲ್ಯಾಬೊರೇಟರಿ, ಹೆಡ್ ಆಫೀಸ್ ಧನ್ವಂತರಿ ಕಾಂಪ್ಲೆಕ್ಸ್, ಮೇನ್ ರೋಡ್, ಪುತ್ತೂರು. ಬ್ರಾಂಚೆಸ್ ದರ್ಬೆ, ಬುಳುವಾರ್, ಸುಳ್ಯ, ಮಾಡಾವ್, ಈಶ್ವರಮಂಗಲ, ವಿಟ್ಲ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.